ವರ್ಷ ನಮ್ಮ ಭೂಮಿಯನ್ನು ಬಿಟ್ಟು, ನಮ್ಮ ಭೂಮಿಯನ್ನು MRPLನಿಂದ ಬಿಟ್ಟು ನಮ್ಮನ್ನು ಒಟ್ಟಿಗೆ ಸೇರಿಸಿ ಈ ಕರಾವಳಿ ಉತ್ಸವ ಮಾಡಿದರೆ ಖಂಡಿತವಾಗಿ ನಾವು ತುಳುನಾಡು ನಾವು ಎಲ್ಲರೂ ಸಂತುಷ್ಟವಾಗಿರುತ್ತೇವೆ ಎಂದು ಹೇಳಲಿಕ್ಕೆ ಬಯಸುತ್ತೇನೆ. ನಮಗೆ ಈಗ ಕೇಳಿ ಬರ್ತಾ ಇದೆ ದಟ್ MRPL ONGC ಈ ಕರಾವಳಿ ಉತ್ಸವ ಸ್ಪಾನ್ಸರ್ ಮಾಡಿದ್ದಾರೆ. ನಮಗೆ ಇದು ಮುಂಚೆ ಗೊತ್ತಿರಲಿಲ್ಲ. ಈಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನಮಗೆ ಹೇಳಬೇಕು, ಅವರು ಏನು ಪೆಟ್ರೋಲ್ ಡೀಸೆಲ್ ನಟ್ ಬೋಲ್ಟ್ ತಿಂತಾರೆಯಾ, ನಮ್ಮ ರೈತರು ಮಾಡಿದ್ದು ಅನ್ನ ತಿಂತಾರೆಯಾ? ಅವರು ನಮ್ಮದು ಪ್ರಶ್ನೆ ಉತ್ತರ ಮಾಡಲೇ ಇಲ್ಲ. ನಮ್ಮ ಸ್ಟೇಜ್ದಿಂದ ಕೆಳಗೆ ಕಳಿಸಿದ್ದಾರೆ, ಸೇಯಿಂಗ್ ದಟ್ ನಾನು ಆನ್ಸರ್ ಮಾಡ್ತೇನೆ, ಮೈಕ್ನಲ್ಲಿ ಆನ್ಸರ್ ಮಾಡ್ತೇನೆ. ಮತ್ತೆ ಅವರು ಕಾರ್ಪೊರೇಟ್ನವರು MRPLದು ತಿಂದು ಅವರಿಗೆ ಏನು ಮಾತಾಡಲಿಕ್ಕೆ ಆಗಲಿಲ್ಲ. ಇದು ಫಸ್ಟ್ ಟೈಮ್ ನಾವು ಪಬ್ಲಿಕ್ ಸ್ಟೇಜ್ ನಮ್ಮದು ಸ್ಟೇಜ್ನಲ್ಲಿ ಬಂದಿದ್ದೀವಿ. ಬಟ್ ನಾವು ಪುನಃ ಬರ್ತೀವಿ ಅಂಟಿಲ್ ವಿ ಗೆಟ್ ಅ ಪ್ರಾಪರ್ ಆನ್ಸರ್. ಬೀಡಿ ಉದ್ಯಮ, ಆರೋಗ್ಯ, ಶಿಕ್ಷಣ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ. ಅದರಿಂದ ಇಂಥ ಕಾರ್ಯಕ್ರಮಗಳಿಂದ ನಮ್ಮ ಇಂದಿನ ಸಂಸ್ಕೃತಿ ಮತ್ತು ಪರಂಪರೆಯವರ ಈಗ ತಾನೇ ಉದ್ಘಾಟನೆ ಮಾಡಿದಂಥ ಖ್ಯಾತ ಚಲನಚಿತ್ರ ನಟರು, ಸಂಗೀತ ನಿರ್ದೇಶಕರು, ಹಾಡುಗಾರರಾದ ನನ್ನ ಆತ್ಮೀಯ ಮಿತ್ರರಾದ ಗುರುಕಿರಣರವರೇ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆತ್ಮೀಯ ವೇದಿಕೆಯಲ್ಲಿರುವ ಜಿಲ್ಲಾ ಪಂಚಾಯತ್ ಸದಸ್ಯರೇ, ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರೇ, ಪೊಲೀಸ್ ಕಮಿಷನರೇ, ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಆತ್ಮೀಯ ನಮ್ಮ ಹೊಟ್ಟೆ ಪಾಡಿಗೆ ಏನು ಮಾಡಬೇಕು? ನಾವು ಎಲ್ಲೇ ಹೋಗಬೇಕು? ಪುನರ್ವಸತಿ ಇಲ್ಲ, ಏನಿಲ್ಲ. ಇವರಿಗೆ ನಾವು ಭೂಮಿ ಕೊಡೋದೇ ಇಲ್ಲ. ಆ ಭೂಮಿಯನ್ನು ಖಂಡಿತ ಕೊಡೋದಿಲ್ಲ. ಯಾವುದೇ ಕಂಪನಿ ಬರಲಿ, ಏನೇ ಆಗಲಿ, ನಮ್ಮ ಭೂಮಿ ನಮಗೆ, ನಮ್ಮ ತಾಯಿಯದು. ತಾಯಿಯನ್ನು ಯಾರಾದರೂ ಮಾಡ್ತಾರೆಯಾ? ತಾಯಿಗೆ ಯಾರಾದರೂ ಬೆಲೆ ಕಟ್ಟುವವರಿದ್ದಾರೆಯಾ? ನೀರು ಬೇಕು, ಅನ್ನ ಬೇಕು, ಆಹಾರ ಬೇಕು. ಇದೆಲ್ಲ ನಮಗೆ ನಮ್ಮ ಭೂಮಿ ತಾಯಿ ಕೊಡುವುದು. ಇವತ್ತು ಮಂಗಳೂರಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ವಾತಾವರಣ ನಿರ್ಮಿತವಾಗಿದೆ. ಏನಾಗಿದೆ ಮಂಗಳೂರಿನವರಿಗೆ? ಎಲ್ಲಿ ಹೋಗಿದ್ದಾರೆ? MRPL ನೊಳಗೆ 34 ಅಪಘಾತಗಳಾಗಿವೆ. 18 ಮಂಜುನಾಥ್ ಅವರ ಜೊತೆಗೆ ಚಂಚಂದರ್ ಹಾಗೆ ಮಂಜುಳಾ ಉಮೇಶ್ ಅವರು ಕೂಡ ವೈಯಕ್ತಿಕವಾದ ನನ್ನ ಅಭಿನಂದನೆ ನೀಡಿ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಮಂಗಳೂರು